ಆತ ಹುಟ್ಟಿದ್ದು ಬಾಗಲಕೋಟೆಯ ಮುಸ್ಲಿಂ ಸಮುದಾಯದ ಮನೆಯಲ್ಲಿ. ಆದರೆ ಬೆಳೆದಿದ್ದೆಲ್ಲ ಕರಾವಳಿಯ ಹಿಂದೂ ಕುಟುಂಬದ ಮನೆಯಲ್ಲಿ. ಇದೀಗ ಬೆಳೆದು ದೊಡ್ಡವನಾಗಿರೋ ಈತ ತನ್ನ ಸಾಕು ತಾಯಿಗೆ ಮಾತ್ರವಲ್ಲದೆ ಇಡೀ ಊರಿಗೆ ಅಚ್ಚುಮೆಚ್ಚಿನ ಹುಡುಗ. ಇನ್ನು ದೀಪಾವಳಿಯಲ್ಲಿ ಗುತ್ತಿನ ಮನೆಯಲ್ಲಿ ಈತ ತಯಾರಿಸಿದ ಗೂಡು ದೀಪವೇ ಬೆಳಗ್ತಾ ಇದೆ. ಹೌದು, ಇದೊಂದು ಅಪರೂಪದ ತಾಯಿ ಮಗನ ಸಂಬಂಧ. ತಾಯಿ ಕೌಶಲ್ಯ ಶೆಟ್ಟಿ ಅವರ ಮುತ್ತಿನ ಮಗ ಈ ಅಶ್ಫಕ್. ಕಿನ್ನಿಕೋಳಿ ಸಮೀಪದ ಕೊಂಜಾಲಗುತ್ತು ಅಶ್ಫಕ್ ವಾಸ ಮಾಡೋ ಮನೆ. ಮೂಲತಃ ಬಾಗಲಕೋಟೆಯವನಾಗಿದ್ರು ಈ ಮನೆಗೆ ಪುಟ್ಟ ಮಗುವಾಗಿದ್ದಾಗಲೇ ಕಾಲಿಟ್ಟಿದ್ದಾರೆ. ಈ ಮನೆಯವರ ಪ್ರೀತಿಯಲ್ಲೇ ಬೆಳೆದ ಅಶ್ಫಕ್ ಇಂದು ಇಂಜಿನಿಯರಿಂಗ್ ಕಲಿತಾ ಇದ್ದಾನೆ. ಈತನನ್ನ ಸಾಕುವುದರಿಂದ ಹಿಡಿದು ಶಿಕ್ಷಣದ ಜೊತೆಗೆ ಎಲ್ಲಾ ಬೇಕು ಬೇಡ ನೋಡಿಕೊಳ್ಳುವುದು ಇದೇ ಕೌಶಲ್ಯ ಶೆಟ್ಟಿ. ಹೀಗಾಗಿ ಕರಾವಳಿಯ ಸಂಸ್ಕೃತಿಯನ್ನ ಮೈಗೂಡಿಸಿ ಬೆಳೆದ ಈತನಿಗೆ ಕರಾವಳಿಯೇ ಎಲ್ಲವೂ ಆಗಿದೆ. ಇನ್ನು ಎಲ್ಲಾ ಕೊಡಿಸಿದ ಸಾಕು ತಾಯಿ ಕೌಶಲ್ಯ ಅಂದ್ರೆ ಈತನಿಗೆ ಎಲ್ಲಿಲ್ಲದ ಅಚ್ಚುಮೆಚ್ಚು. ನಾನು ಸುಮಾರು ವರ್ಷದ నుంచి ಮೂಲು ಉಳ್ಳೆ ನಾನು ಕಿನ್ನೆರಡು ದಿಂಚಿ ಕೌಶಲ್ಯ ಅಂಬ ಅಂದುಳ್ಳೆ ಆರೆ ತಾಂಕ ಬೈದಿರಿ ಎನ್ನ ಎಜುಕೇಷನ್ ಪೂರ ಆರೆ ತೂಪಿನಿ. ಒಂದು ಪ್ರತಿ ವರ್ಷ ಒಂದು ಗೂಡು ದೀಪ ಮಲ್ಪೆ ಏಳೆರಡು ಮೂರು ವರ್ಷ ಮಲ್ತೊಂದುಳ್ಳೆ. ಈ ವರ್ಷ ಜಾಸ್ತಿ ಮಲ್ಪ ಒಂದು ಇಂಟ್ರೆಸ್ಟ್ ಆಂಡಿ ಬೊಕ್ಕ ಮೇಲ ಮಸ್ತ್ ಸಪೋರ್ಟ್ ಮಲ್ಪುವ್ರಿ. ಒಂದು ಪೂರ ಸಾಂಪ್ರದಾಯಿಕ ಗೂಡು ದೀಪ ನಾನೊಂದು 25 ಇಂಚಿ 25 ದಿನ ಉಲೈ ಮಲ್ದೆ ನಾನು ಒರಿಯ ಮಲ್ದಿನಿ. ತೆಂಗಂತೆ ಸಪೋರ್ಟ್ ಎಲ್ಲ ಮಲ್ದಿರಿ ಇಲ್ಲ ಬದುಕೋದಕ್ಕೆ ಜೋಕಲ್ ಹೊಲ್ದಿರಿ. ಕೊಂಜಾಲಗುತ್ತು ಮನೆಯಲ್ಲಿ ಬೆಳೆದ ಅಶ್ಫಕ್ ಕರಾವಳಿಯ ಸಂಪ್ರದಾಯ ಮೈಗೂಡಿಸಿಕೊಂಡಿದ್ದಾನೆ. ಹೀಗಾಗಿ ದೀಪಾವಳಿ ಬಂದ್ರೆ ಗೂಡು ದೀಪ ತಯಾರಿಸಿ ಮನೆ ಬೆಳಗುವ ಕೆಲಸ ಮಾಡ್ತಿದ್ದಾನೆ. ಕಳೆದ 8 ವರ್ಷಗಳಿಂದ ಕೊಂಜಾಲಗುತ್ತು ಮನೆಯಲ್ಲಿ ಈತನೇ ತಯಾರಿಸಿದ ಗೂಡು ದೀಪ ಬೆಳಗುತ್ತಿದೆ. ಈ ಬಾರಿ ಸುಮಾರು 17 ಸಾಂಪ್ರದಾಯಿಕ ಗೂಡು ದೀಪ ತಯಾರಿಸಿದ್ದಾನೆ. ಈತನ ಈ ಕಾರ್ಯಕ್ಕೆ ಅಕ್ಕಪಕ್ಕದ ಮನೆಯವರು ಹಾಗೂ ತಾಯಿ ಕೌಶಲ್ಯ ಸಾಥ್ ನೀಡಿದ್ದಾರೆ. ಆಯಪ್ಪನ ಗೂಡು ದೀಪ ಆಡು ಬೊಕ್ಕ ನಮ್ಮ ಪೆತ್ತ ತಾಂಕುನಾಡು ಬೊಕ್ಕ ಪ್ರತಿ ಒಂಜಿ ವಿಷಯ ಇಡ್ಲ ನಮ್ಮ ಕೃಷಿ ಮಲ್ಪುನೆಟ್ಟಾಡು ಪ್ರತಿ ಒಂಜೆಟ್ಲ ಆಯೆ ಮಸ್ತ್ ಮುಂದುವರಿದೆ. ಮಸ್ತ್ ಐತ ಮಿತ್ತು ಅನುಭವವನ್ನು ಪಡೆತೆ. ನಮ್ಮ ಇಜ್ಜಡಲ ಆಯ್ಗೆ ಒಂದು ಜಾಟಿಲ್ ಮಲ್ತದು ಒಣಸ್ ಮಲ್ಪುನಲ ಆಯೆ ವಿದ್ಯೆಯನ್ನು ಕಲ್ತೊಂದೆ. ಆಯ್ಗೆ ನಾನು ದುಂಬುಗು ಒಡೆ ಪೋಪುಂಡಲ ಆಯ್ಗೆ ಏರ್ನಲ ಒಂಜಿ ಆಸರೆ ದಾಂತೇನೆ ನಡಪೋಲಿ ನಡೊತ್ತೊಂದು ಪೋಲಿ ದಯಪಂಡ ಆಯ್ ಪ್ರತಿ ಒಂಜೆಟ್ಲ ಮುಂದುವರಿದೆ. ಕಿನ್ನಿದ ಆಯನ ಎಂಕಲ್ನೊಟ್ಟಿಗೆ ಬುಲೇದಿನ ಪರಿಸರ ಎಡ್ಡೆ ಅದು ಒದಗದು. ಗೂಡು ದೀಪ 3-4 ವರ್ಷದಿಂಚಿ ಬುಡಂದೆ 15, 10, 20 ಆಗ ಏತು ತೀರ್ನ ಆತ ಮಲ್ಪೆ ರಾತ್ರಿ ಪಗೆಲು ಅವೇ ಐತನೆ ಮಿತ್ತು ಪೋಪೆ ಪ್ರತಿ ಒಂಜಿ ವಿಷಯದ ಮಿತ್ತಲ ಗಮನದಿ ಒಂದು ಪುವೆ. ಅಶ್ಫಕ್ ಈ ಮನೆಯವರಿಗಷ್ಟೇ ಅಲ್ಲದೆ ಇಡೀ ಊರಿನ ಜನರಿಗೆ ಪ್ರೀತಿಯ ಹುಡುಗನಾಗಿ ಬೆಳೆದಿದ್ದಾರೆ. ಹಿಂದೂ ಮುಸ್ಲಿಂ ಎಂದು ಕಿತ್ತಾಡುವ ಜಿಲ್ಲೆಯಲ್ಲಿ ಅಪರೂಪದ ಈ ತಾಯಿ ಮಗನ ಸಂಬಂಧ ನಿಜಕ್ಕೂ ಅಚ್ಚರಿಯ ವಿಚಾರ. ದೀಪಾವಳಿಯ ಹಬ್ಬದ ದೀಪದಂತೆ ಬೆಳಗುತ್ತಿರುವ ಈ ಸಂಬಂಧಕ್ಕೆ ಯಾವುದೇ ವಕ್ರದೃಷ್ಟಿ ಬೀಳದಿರಲಿ. ಊರ ಜನರ ಪ್ರೀತಿ ಅಶ್ಫಕ್ ಮೇಲೆ ಸದಾ ಇರಲಿ ಅನ್ನೋ ಹಾರೈಕೆ ಎಲ್ಲರದ್ದು. ನಿಶಾಂತ್ ಕೀಲೆಂಜೂರು, ನಮ್ಮ ಕುಡ್ಲ 24x7 ಕಿನ್ನಿಗೋಳಿ.